ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರಕ್ಷಿತಾ ಅವರು ಅವರ ಕೈ ರುಚಿಯನ್ನು ತೋರಿಸೋದಕ್ಕೆ ಬಂದಿದ್ದಾರೆ. ಯಾವೆಲ್ಲ ಅಡುಗೆ ಗೊತ್ತಿಲ್ಲ, ಕೇಳೋಣ ಬನ್ನಿ. ಹಲೋ, ವೆಲ್ಕಮ್ ಟು ದ ಶೋ ರಕ್ಷಿತಾ. ಥ್ಯಾಂಕ್ ಯು, ವೆಲ್ಕಮ್. ಸೊ ಏನು ಮಾಡ್ಕೊಂಡಿದ್ದೀರಿ ತಾವು? ನಾನು ಫೈನಾನ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಓಕೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಲ್ಲಿ? ಇದು ಇಲ್ಲಿ ಸುರತ್ಕಲ್ಲಲ್ಲೇನಾ? ಓಕೆ. ಸೊ ಫೈನಾನ್ಸ್ ಅಂತ ಹೇಳಿದರೆ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಇರಬೇಕಾಗುತ್ತೆ. ಸೊ ತುಂಬ ಕಾಷಿಯಸ್ ಆಗಿನೂ ಕೂಡ ಇರಬೇಕಾಗುತ್ತೆ ಅಲ್ವಾ? ಸರಿ. ಸೊ ನಮ್ಮ ಕಿಚನ್ಗೆ ಫಸ್ಟ್ ಟೈಮ್ ಬಂದಿದ್ದೀರಿ. ಯಾವ ಅಡುಗೆ ಹೇಳ್ಕೊಡ್ತಿದ್ದೀರಿ? ನಾನು ಉರ್ಗಡ್ಲೆ ಉಂಡೆ ಮಾಡ್ತಿದ್ದೇನೆ. ಮತ್ತೆ ದಹಿ ತಡ್ಕ ಅಂತ. ದಹಿ ತಡ್ಕ, ಓ, ಇದು ಊಟಕ್ಕೆ ಆಗುವಂಥದ್ದಾ? ಚಪಾತಿಗೆ. ಸರಿ, ಹಾಗಾದರೆ ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ರಕ್ಷಿತಾ, ಈಗ ಯಾವ ಡಿಶ್ ನಮಗೆ ಫಸ್ಟ್ ಹೇಳ್ಕೊಡ್ತಿದ್ದೀರಿ? ಉರ್ಗಡ್ಲೆ ಉಂಡೆ ಹೇಳ್ಕೊಡ್ತಾ ಇದ್ದೇನೆ. ಉರ್ಗಡ್ಲೆ ಉಂಡೆ ಸ್ಟಾರ್ಟ್ ಮಾಡುವ? ಆಯ್ತು. ಹೇಗೆ, ಫಸ್ಟ್ ಏನು ಕೊಡಲಿ? ಒಂದು ಪ್ಯಾನ್ ಕೊಡಿ ಹುರಿಲಿಕ್ಕೆ. ಇದಿಷ್ಟು ಸಾಕಾಗುತ್ತಾ? ಹಾಂ, ಸಾಕಾಗುತ್ತೆ. ಇದಕ್ಕಿನ್ನು ಉರ್ಗಡ್ಲೆ ತಗೊಂಡು ಹುರಿಬೇಕು ಹಾಗೆ. ಓಕೆ. ಒಂದು 3 to 4 ಮಿನಿಟ್ಸ್ ಸಾಕು. ಅದ್ರ ಮೊದಲೇ ಅದು ಹುರಿಗಡ್ಲೆ ಮತ್ತೆ ಪುನಃ ಹುರಿಬೇಕಾ? ಚೂರು ಅದು ಟೇಸ್ಟಿಗೆ ಒಂಚೂರು ಹುರಿಬೇಕಾಗ್ತದೆ. ಯಾವುದು ಕೂಡ ಸ್ವಲ್ಪ ಬಿಸಿ ತಾಗಿದ್ರೆ ಮಾತ್ರ ಅಲ್ಲ ಸರಿ ಆಗೋದು, ಹಾಗೆ ಒಂಚೂರು ಟೇಸ್ಟಿಗೋಸ್ಕರ ಹುರಿಬೇಕಾಗ್ತದೆ ಅಷ್ಟೇ. ಸೊ ಹೇಳಿ, ನಿಮ್ಮ ವರ್ಕಿಂಗ್ ಅವರ್ಸ್ ಎಲ್ಲ ಹೇಗೆ? ಬೆಳಗ್ಗೆ 9 to 5 ಅಂತ? 9 to 5 ಇರುತ್ತೆ. ಸೊ ಈವ್ನಿಂಗ್ ಬಂದಮೇಲೆ ಇಂಥದ್ದೆಲ್ಲ ಕುಕ್ಕಿಂಗ್ ಏನಾದರೂ ಮಾಡಬೇಕು ಅಂತಿದ್ರೆ ಈ ಒಂದು ನಿಮಗೆ ಪ್ಯಾಷನ್ನ, ಅಥವಾ ಮನೇಲಿ ನೀವು ಅಡುಗೆ ಮಾಡಲಿ, ನೀವೇ ಅಡುಗೆ ಮಾಡೋದು? ಹಾಗೇನಿಲ್ಲ. ಹಾಗೇನಿಲ್ಲ. ಸೊ ಪ್ಯಾಷನ್ನು ಅಲ್ಲ, ಅಲ್ಲ ಅಲ್ಲ, ಮನಸ್ಸು ಬಂದಾಗ ಮಾಡೋದು. ಹಾಂ ಹಾಂ ಹಾಂ. ಇದು ಸಾಕು. ಸಾಕಾ? ಎಸ್. ಇದನ್ನ ನೀನು ಚೂರು ತಣ್ಣಗಾಗಬೇಕಿತ್ತು. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋದಾ? ಓಕೆ. ಹಾಕ್ಕೊಳ್ಳುವನ ಈಗ? ಸ್ವಲ್ಪ ತಣ್ಣಗಾಗಲಿ. ಓಕೆ, ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ ನಂತರವೇ ನೆಕ್ಸ್ಟ್ ಪ್ರೋಸೆಸ್. ಓಕೆ. ಸೊ ಈಗ ಹುರಿಗಡ್ಲೆ ಇದು ಉಂಡೆ ಮಾಡ್ತಿದ್ದೀರಿ. ಬೇರೆ ಯಾವುದೆಲ್ಲ ಉಂಡೆ ಮಾಡೋದಕ್ಕೆ ಬರುತ್ತೆ? ಬೇರೆ ಗೋಧಿ ಉಂಡೆ ಸಹ ಇದೇ ಥರ ಸೇಮ್, ಚೂರು ವ್ಯತ್ಯಾಸ ಅಷ್ಟೇ. ಹಬ್ಬಕ್ಕೆಲ್ಲ ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡುವಾಗ ಇದನ್ನೆಲ್ಲ ಮಾಡ್ತೀವಿ. ಸೊ ಇಲ್ದಿದ್ರೆ ಅಮ್ಮನೇ ಅಡುಗೆ ಮಾಡುವಂಥದ್ದಾ? ಓಕೆ. ಸೊ ನಿಮ್ಮ ಫೇವ್ರೆಟ್ ರೆಸಿಪೀಸ್ ಎಲ್ಲ ಯಾವುದು? ಫೇವ್ರೆಟ್ ಅಂತ ಯಾಕದು ಆ ಎಕ್ಸ್ಪ್ರೆಷನ್? ಏನೋ ಏನು ಮಾಡ್ತಾರ ತಿನ್ನೋದಾ? ಹಾಗೇನಿಲ್ಲ. ಸೊ ಫೇವ್ರೆಟ್ ಅಂತ ಏನಿಲ್ಲ. ಸೊ ತುಂಬ ಫೇವ್ರೆಟ್ ಹೇಳಿದ್ರೆ ನೀವು ಹೋಗು ನೀನೇ ಅಡುಗೆ ಮಾಡು ಅಂತ ಹೇಳ್ತಾರಲ್ವಾ? ಅದಕ್ಕೋಸ್ಕರ ಫೇವ್ರೇಟ್ ಯಾವುದೂ ಇಲ್ಲ, ಯಾವ್ದು ಅಡುಗೆ ಮಾಡಿ ಬಡಿಸ್ತಾರೆ ತಿನ್ನುವಂಥದ್ದು. ಸೊ ಮಾತಾಡ್ತಾ ತಣ್ಣಗಾಯ್ತು, ಹಾಕೊಳ್ಳುದಾ? ಇದಕ್ಕೆ ತಗೊಳ್ಳಿ, ನಾ ಇಡ್ತೆ. ಸರಿ. ಮತ್ತು ಇದಕ್ಕೆ ಸಕ್ಕರೆ ಒಂದು ಅರ್ಧ ಕಪ್ ಸಕ್ಕರೆ. ಅರ್ಧ ಕಪ್ನಷ್ಟು ಸಕ್ಕರೆ. ಓಕೆ. ಅಂದರೆ ಏನಾದರೂ ಹದ ಇದೆಯಾ? ಇದು 1 ಕಪ್ ಆದರೆ ಅದು ಅರ್ಧ ಕಪ್ ಅಂತ ಹೇಳಿ? ಹೌದು, ಆ ರೀತಿ. ಮತ್ತು ಸ್ವಲ್ಪ ಏಲಕ್ಕಿ. ಸೊ ನಾನು ನಿಮಗೆ ಮಿಕ್ಸಿ ಪೌಡರ್ ಮಾಡಿ ಕೊಡ್ತೇನೆ. ಓಕೆ, ಫೈನ್ ಪೌಡರ್ ಅಲ್ಲ? ಹೌದು. ಮನೆಯಲ್ಲಿ ಅಮ್ಮನಿಗೆ ನೀವು ಅಸಿಸ್ಟೆಂಟ್, ಇಲ್ಲಿ ನಿಮಗೆ ನಾನು ಅಸಿಸ್ಟೆಂಟ್. ಓಕೆ. ಒಂದು ಸಣ್ಣ ಬೌಲ್ ಬೇಕು.
ಹ್ಞೂ ತುಪ್ಪ ಒಂಚೂರು ಬಿಸಿ ಮಾಡಲಿಕ್ಕೆ. ತುಪ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಹಾಕ್ಲಿಕ್ಕೆ ಹಾಕ್ಲಿಕ್ಕೆ. ತುಪ್ಪ ಹಾಕ್ಲಾ? ಹಾಂ, ಒಂದು 1/4 ಕಪ್. ಸೊ ಯಾವುದೇ ಸ್ವೀಟ್ ಡಿಶ್ ಮಾಡಿ ಅಥವಾ ಯಾವುದಕ್ಕೆ ಆದರೂ ತುಪ್ಪ ಬಳಸೋದು ಅಂತ ಹೇಳಿದರೆ ಬೆಸ್ಟ್ ತುಪ್ಪ KC ಅವರ ಶುದ್ಧ ಹಸುವಿನ ತುಪ್ಪ. ಸಾಕಾ? ಬೇಕಾ? ಬೇಕು. ಇನ್ನು ಹಾಕ್ಲಾ? ಸ್ವಲ್ಪ ಹಾಕಿ ಅದು ಉಂಡೆ ಮಾಡಲಿಕ್ಕೆ. ಸೊ ನಾನು ಆಗಲೇ ಕೇಳಿದೆ ನಿಮ್ಮ ಫೇವ್ರೆಟ್ ರೆಸಿಪಿ ಯಾವುದು ಅಂತ ನೀವು ಹೇಳಲಿಲ್ಲ. ಬಟ್ ಸ್ವೀಟ್ ಇಷ್ಟನಾ ಖಾರ ಇಷ್ಟನಾ? ಸ್ವೀಟ್ ಇಷ್ಟ. ಸೊ ಬಿಸಿ ಆಯಿತು, ಸಾಕಾ? ಸಾಕು. ಅದಕ್ಕೆ ಹಾಕೊಳ್ಳೋದು ಹೇಗೆ? ಇದಕ್ಕೆ ಹಾಕೊಳ್ಬೇಕಾಗ್ತದೆ, ಒಂಚೂರು ಸ್ಪೂನ್ ಬೇಕು. ಒಂದು ನಿಮಿಷ ಓಕೆ, ತಗೊಳ್ಳಿ, ಹಾಕ್ಕೊಳ್ಳಿ. ಹಾಂ, ಅದನ್ನು ಕಲಿಸ್ತಾ ಹಾಕ್ಕೊಳ್ಳೋದಾ? ಹಾಂ, ಹೌದು. ಸೊ ಹಬ್ಬದ ದಿವಸ ಎಲ್ಲ ನಿಮ್ಮದೇನಾ ಪ್ರಿಪ್ರೇಷನ್? ಅಂದರೆ ಸ್ವೀಟ್ ಎಸ್ಪೆಷಲಿ ಇಂಥದ್ದೆಲ್ಲ ಸ್ವಲ್ಪ. ಹಾಂ ಹಾಂ, ನಮ್ಮದೇ ಅಂತ ಏನಿಲ್ಲ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ನಿಮಗೆ ಕಾಸೆಲ್ಲ ಎಣಿಸೋದು ಜಾಸ್ತಿ ಇರುತ್ತಾ ಅಥವಾ ಬರೀ ಅಕೌಂಟಿಂಗಲ್ಲಿ ಮಾತ್ರವ? ಕೈಗೆ ಸಹ ಫೈನಾನ್ಸ್ ಸಿಗ್ತದ? ಕ್ಯಾಶ್ ಇರುತ್ತೆ. ಕೌಂಟಿಂಗ್ ಸೊ ಮಾಡಲಿಕ್ಕೆ ಕ್ಯಾಶ್ ಕೌಂಟಿಂಗಲ್ಲಿ ತುಂಬ ಫಾಸ್ಟ್ ಇರ್ತೀರಿ ಹಾಗಾದರೆ, ಅಲ್ವಾ? ಇದು ಕೈಯಲ್ಲೇ ಇದು ಮಾಡ್ತೀವಿ. ಹೌದು. ಇದಿಷ್ಟು ಉಂಡೆ ಮಾಡಲಿಕ್ಕೆ ಬಂದರೆ ಆಯ್ತು. ಹ್ಞೂ ಸ್ಪೂನ್ ತೆಗಿಲ್ಲ. ಸೊ ಪ್ಯಾಷನ್ ಅಲ್ಲ ಅಂತ ಹೇಳಿದ್ರಿ, ಅಂಥವರೆಲ್ಲ ಈ ಥರ ಸುಲಭದಲ್ಲಿ ಈ ಥರ ಜಟ್ಪಟ್ ಆಗುವಂಥ ಅಡುಗೆಗಳನ್ನೇ ಜಾಸ್ತಿ ಮಾಡುವಂಥದ್ದು. ಸೊ ಕುಕ್ಕಿಂಗ್ ಅಂತೂ ನಿಮ್ಮ ಪ್ಯಾಷನ್ ಅಲ್ಲ. ಬೇರೆ ಏನು ಹಾಬೀಸ್ ಏನಾದರೂ ಇದೆಯಾ? ಸೊ ಫ್ರೀ ಟೈಮಲ್ಲಿ ಡ್ರಾಯಿಂಗ್ ಮಾಡ್ತೇನೆ, ಮತ್ತು ಸ್ವಲ್ಪ ಹಾಡ್ತೇನೆ. ಓ, ಹಾಡು. ಓಕೆ, ಕಲ್ತಿದ್ದೀರಾ ಹೇಗೆ ಏನು? ಇಲ್ಲ, ಕಲ್ತಿಲ್ಲ, ಆದರೆ ಸ್ವಲ್ಪ ಹಾಡೋದ್ರಲ್ಲಿ ಒಂಚೂರು ಇಂಟ್ರೆಸ್ಟ್ ಇದೆಯಾ? ಹಾಡ್ತೀರಾ? ಏನಾದರೂ ಒಂದು ಚಿಕ್ಕ ಲೈನ್, ಒಂದೆರಡು ಲೈನ್ ಉಂಡೆ ಕಟ್ತಾ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲ್ಲ. ಆ್ಯಕ್ಚುಲಿ ಇದೆಲ್ಲ ಥೆರಪಿ ಅಲ್ವಾ? ಏನಾದರೂ ಅಡುಗೆ ನನಗಂತೂ ತುಂಬ ಅಭ್ಯಾಸ, ಹಾಡೋದಿಲ್ಲ. ಹಾಡು ಕೇಳ್ತಾ ಕೆಲಸ ಮಾಡಿದ್ರೆ ಕೆಲಸ ಮಾಡಿದ್ದು ಗೊತ್ತಾಗಲ್ಲ. ಇಲ್ಲಾಂದರೆ ಕೆಲಸ ಅಂದರೆ ತುಂಬ ಜಾಸ್ತಿ ಇದ್ದಾಗ. ಹೌದೌದು. ಸೊ ನೀವೀಗ ಹಾಡ್ತಾ ನಿಮ್ಮ ಫೇವ್ರೆಟ್ ಒಂದು ಹಾಬಿಯನ್ನು ಮಾಡ್ತಾ ಉಂಡೆ ಕಟ್ಕೊಳ್ಳಿ. ರಾಮ 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 ಸೀತಾ ರಾಮ ಎನ್ನೀರು, ರಾಮ 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 ಸೀತಾ ರಾಮ ಎನ್ನೀರು, ಅಮರಪತಿ ದಿವ್ಯನಾಮ ಅಂದು ಓದಗದೋ, ರಾಮ 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 ಸೀತಾ ರಾಮ ಎನ್ನೀರು. ಬಟ್ ಒಳ್ಳೆಯದಾಗಿದೆ. ಸೊ ಅಂದರೆ ನಿಮಗೆ ಭಕ್ತಿಗೀತೆ ಆಡುವಂಥದ್ದು ಜಾಸ್ತಿ ಇಷ್ಟವಾ ಭಾವಗೀತೆಗಳು? ಓಕೆ. ಸೊ ಕಂಠ ಕೂಡ ಮಧುರವಾಗಿದೆ. ವೆರಿ ನೈಸ್, ಥ್ಯಾಂಕ್ ಯು. ಸೊ ನಮ್ಮ ಸೂಪರ್ ಸಿಂಗರ್ ಕಾಂಪಿಟೇಷನ್ ಕೂಡ ಬರ್ತಾ ಇದೆ. ಅದಕ್ಕೂ ಕೂಡ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದಕ್ಕೂ ಕೂಡ ಎನ್ರೋಲ್ ಮಾಡ್ಕೊಳ್ಬೋದು. ಸೊ ಇನ್ನು ಆಡಿಷನ್ಸ್ ಆಗಬೇಕಷ್ಟೇ. ಸೊ ಹಾಗಾಗಿ ನೀವು ಕೂಡ ಎನ್ರೋಲ್ ಮಾಡ್ಕೊಳ್ಬೋದು. ನಮ್ಮ ವೀಕ್ಷಕರು ಕೂಡ ಈ ಒಂದು ಕಾಂಪಿಟೇಷನ್ಗೆ ಏನಾದರೂ ಎನ್ರೋಲ್ ಮಾಡ್ಕೊಳ್ಬೇಕು ಅಂತಿದ್ರೆ ನಮ್ಮ ಸೂಪರ್ ಸಿಂಗರ್ಗೆ ಎನ್ರೋಲ್ ಮಾಡ್ಕೊಳ್ಬೋದು.
ಕಡಲೆ ಉಂಡೆ ರೆಡಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸ್ವೀಟ್ ತಿನ್ನಬೇಕು, ತಕ್ಷಣಕ್ಕೆ ಏನಾದರೂ ಬೇಕು ಅಂತ ಹೇಳಿದರೆ ಸುಲಭದಲ್ಲಿ ಮಾಡಿ ತೋರಿಸಿದ್ದಾರೆ ಹುರಿಗಡಲೆ ಉಂಡೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಹುರಿಗಡಲೆ ಉಂಡೆ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಹುರಿಗಡಲೆಯನ್ನು 3 ರಿಂದ 4 ನಿಮಿಷ ಹುರಿದು ಸ್ವಲ್ಪ ತಣ್ಣಗಾದ ನಂತರ ಅರ್ಧ ಕಪ್ ಸಕ್ಕರೆ, ಏಲಕ್ಕಿ ಸೇರಿಸಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಆ ನಂತರ 2 ರಿಂದ 3 ಚಮಚ ತುಪ್ಪವನ್ನ ಬಿಸಿ ಮಾಡಿಕೊಂಡು ಹುರಿಗಡಲೆ ಪುಡಿಗೆ ಸೇರಿಸಿ ಬೆರೆಸಿಕೊಳ್ಳಿ. ಬಳಿಕ ಉಂಡೆ ಕಟ್ಟಿಕೊಂಡರೆ ರುಚಿಕರವಾದ ಹುರಿಗಡಲೆ ಉಂಡೆ ತಯಾರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.